ತುಳುನಾಡಿನ ಸಂಸ್ಕೃತಿ ಮತ್ತು ಆಚರಣೆಗಳು ಎಷ್ಟು ಸುಂದರವೋ ಇಲ್ಲಿನ ಪ್ರಾಕೃತಿಕ ಸೌಂದರ್ಯವೂ ಕೂಡ ಅಷ್ಟೇ ಮನೋಹರ. ಇಲ್ಲಿನ ಜನಜೀವನ ಮತ್ತು ಪ್ರಕೃತಿಯು ಒಂದಕ್ಕೊಂದು ಅವಲಂಬಿತವಾಗಿದೆ. ಅಪಾರವಾದ ಪ್ರಾಕೃತಿಕ ಸೌಂದರ್ಯ ಹಾಗೂ ಸಂಪತ್ತನ್ನು ಹೊಂದಿರುವ ತುಳುನಾಡು ಪ್ರತಿಯೊಂದು ಜೀವರಾಶಿಗಳಿಗೆ ಆಶ್ರಯ ತಾಣವಾಗಿದೆ. ಇದೀಗ ತುಳುನಾಡಿನ ಜನರನ್ನ ಸಲಹುವ ಪ್ರಕೃತಿ ಅಂಶಗಳಲ್ಲಿ ಒಂದಾಗಿರುವ ತುಳುನಾಡಿನ ಜೀವನದಿ ನೇತ್ರಾವತಿಯನ್ನ ಪದಗಳಲ್ಲಿ ಬಣ್ಣಿಸಿ ಸ್ವರಗಳನ್ನು ಸೇರಿಸಿ ತುಂಬಿ ಹರಿಯುವ ಆ ತಾಯಿಗೆ ಕಿರು ಕಾಣಿಕೆಯನ್ನ ಸುಂದರ ಹಾಡಿನ ಮೂಲಕ ಅರ್ಪಿಸುವ ಕಾರ್ಯವನ್ನ ಸಂಗೀತ ನಿರ್ದೇಶಕರಾದ ಯಲ್ಲೂರು ಶ್ರೀನಿವಾಸರಾವ್ ಅವರು ಮಾಡಿದ್ದಾರೆ. ತುಳುಬೇರೆ ನಾಡಿದ ನೇತ್ರಾವತಿಯಪ್ಪ ಎಂಬ ಹಾಡಿನ ಮೂಲಕ ನೇತ್ರಾವತಿ ನದಿಯ ಕೊಡುಗೆಯನ್ನ ಹಾಡಿ ಹೊಗಳಿದ್ದಾರೆ. ಇದಕ್ಕೆ ಸಾಹಿತ್ಯವನ್ನ ಡಿಬಿಸಿ ಶೇಖರ್ ಅವರು ರಚಿಸಿದ್ದಾರೆ. ಈ ಹಾಡಿಗೆ ತಂಡೂರ್ ಕಿಡ್ಸ್ ಆರ್ಕೆಸ್ಟ್ರಾದ ಉದಯೋನ್ಮುಖ ಗಾಯಕಿ ದಾರಿಣಿ ಕುಂದಾಪುರ ಅವರು ಕಂಠದಾನವನ್ನ ಮಾಡಿದ್ದಾರೆ. ಇನ್ನು ಯಲ್ಲೂರು ಶ್ರೀನಿವಾಸರಾವ್ ಅವರು ಸಂಗೀತವನ್ನ ನೀಡಿ ಹಾಡಿನ ನಿರ್ದೇಶನವನ್ನ ಮಾಡಿ ತಮ್ಮ ಕೈಚಳಕ ತೋರಿಸಿದ್ದಾರೆ. ಶ್ರೀನಿವಾಸರಾವ್ ಅವರು ಯಲ್ಲೂರು ರಾಮಕೃಷ್ಣ ರಾವ್ ಶಿಕ್ಷಣ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ಗೆ ಸಂಯೋಜಿತವಾಗಿರುವ ತಂಡೂರ್ ಕಿಡ್ಸ್ ಎಂಬ ಎಲ್ಲ ಮಕ್ಕಳ ಆರ್ಕೆಸ್ಟ್ರಾ ಸಂಸ್ಥಾಪಕರು. ತಂಡೂರ್ ಕಿಡ್ಸ್ ಆರ್ಕೆಸ್ಟ್ರಾ ಇದು ಮಕ್ಕಳಿಂದ ಹೊರಹೊಮ್ಮುವ ಪ್ರತಿಭೆಯನ್ನ ಕಂಡುಕೊಳ್ಳಲು ಮತ್ತು ಎಲ್ಲ ಪ್ರತಿಭಾವಂತ ಮಕ್ಕಳಿಗೊಂದು ವೇದಿಕೆ ಕಲ್ಪಿಸಿಕೊಡುವ ಕೇಂದ್ರವಾಗಿದೆ. ಇಲ್ಲಿ ಆಸಕ್ತ ಮಕ್ಕಳಿಗೆ ಗಾಯನ, ಸಂಗೀತ, ವಾದ್ಯ ಸಂಗೀತ, ತಾಳವಾದ್ಯಗಳು ಮತ್ತು ನಟನೆ, ನಾಯಕತ್ವ ಮತ್ತು ಸಂವಹನ ಕೌಶಲ್ಯ ಕ್ಷೇತ್ರದಲ್ಲಿ ತರಬೇತಿಯನ್ನ ನೀಡಲಾಗುತ್ತಿದೆ. ಈ ಆರ್ಕೆಸ್ಟ್ರಾದಿಂದ ಮೂಡಿಬಂದಂತಹ ತುಳುಬೇರೆ ನಾಡಿದ ನೇತ್ರಾವತಿಯಪ್ಪೆ ಹಾಡು ಅಕ್ಟೋಬರ್ 17ರ ಸೋಮವಾರದಂದು ಉಡುಪಿಯ ರಿಧಿ ಕ್ರಿಯೇಷನ್ಸ್ ಸಿನಿ ಸ್ಟುಡಿಯೋದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬನ್ನಂಜೆ ಬಾಬು ಅಮ್ಮಿನ ಅವರಿಂದ ಬಿಡುಗಡೆಗೊಂಡಿತ್ತು. ಹಾಡನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಬನ್ನಂಜೆ ಬಾಬು ಅಮ್ಮಿನ್ ಅವರು, ನಮ್ಮ ತುಳುನಾಡು ಅನನ್ಯವಾದ ಸಂಪತ್ತುಗಳಿಂದ ಕೂಡಿರುವ ಪುಣ್ಯ ಭೂಮಿಯಾಗಿದೆ. ಅಂದಿನ ಕಾಲದಲ್ಲಿ ಕೇವಲ ತುಳುನಾಡಿನ ಜನರೇ ಇಲ್ಲಿ ವಾಸಿಸುತ್ತಿದ್ರು. ಅಂದು ಕೃಷಿ ಸಂಸ್ಕೃತಿಯೇ ಜನರ ಜೀವನದ ಆಧಾರವಾಗಿತ್ತು. ಇಲ್ಲಿರುವ ಅಗಾಧವಾದ ಪ್ರಾಕೃತಿಕ ಸಂಪತ್ತಿಗೆ ಆಕರ್ಷಿತರಾಗಿ ಬೇರೆ ಕಡೆಗಳಿಂದ ಜನರು ವಲಸೆ ಬರಲು ಪ್ರಾರಂಭಿಸಿದ್ರು. ಇವರೆಲ್ಲರ ಕೃಷಿ ಕಾರ್ಯಗಳಿಗೆ, ಕುಡಿಯುವ ನೀರಿನ ಪೂರೈಕೆಗೆ ಮತ್ತು ಹಲವು ಇತರ ಚಟುವಟಿಕೆಗಳಿಗೆ ನೇತ್ರಾವತಿ ನದಿಯೇ ಜೀವನಾಧಾರೆಯಾಗಿದ್ಲು. ತುಳುನಾಡಿನಲ್ಲಿ ವಾಸಿಸುವ ಸರ್ವರಿಗೂ ದಾಹವನ್ನ ನೀಗಿಸುವ ನಿಟ್ಟಿನಲ್ಲಿ ಮಹಾತಾಯಿ ನೇತ್ರಾವತಿಯೇ ಅತ್ಯಂತ ಶ್ರೇಷ್ಠ ಹಾಗೂ ಸ್ಮರಣೀಯ ಸುದ್ದಿಯಾಗಿರುವಳು. ಹಾಗಾಗಿ ಆಕೆಯ ಪಾವಿತ್ರ್ಯತೆಗೆ ಧಕ್ಕೆ ಬಾರದಂತೆ, ನೇತ್ರಾವತಿ ನದಿ ಕಲುಷಿತಗೊಳ್ಳದಂತೆ ಈ ಪುಣ್ಯಭೂಮಿಯಲ್ಲಿ ಹರಿಯುವ ಶ್ರೇಷ್ಠವಾದ ನೇತ್ರಾವತಿ ನದಿಯ ಮಹತ್ವ ಎಲ್ಲರಿಗೂ ಮನವರಿಕೆಯಾಗಲಿ ಎಂದು ಶುಭ ಹಾರೈಸಿದ್ರು. ಗರ್ಭಪಣಿ ಲೆಕ್ಕನೆ ಅನರ್ಘ್ಯವಾಯಿನ ಸಂಪತ್ತು ಕೂಡಿದಿನ ಈ ಪುಣ್ಯಭೂಮಿ. ಈ ಭೂಮಿಡು ಒಂಜಿ ಕಾಲೋಡು ಬರೇ ಒಂಜಿ ತುಳುನಾಡಿಗೆ ಸಂಬಂಧಪಟ್ಟಿದಾಗ ಮಾತ್ರ ಬದುಕೊಂದಿತ್ತಿನ ಕಾಲ ಇತ್ತಂಡು. ಆ ಪೊರ್ತುಡು ಕೃಷಿ ಸಂಸ್ಕೃತಿನೇ ತನಕಲ್ನ ಬದುಕಿಗೆ ಆಧಾರ ಆದ ದಿವತ್ತಿನ ತುಳು ಜನಕುಲು ಬದುಕೊಂದಿತ್ತಿನ ಕಾಲೋಡು ಕಾಲೋಡು ಬೇತೆ ಬೇತೆ ಜನಗಳು ತುಳುನಾಡಿಗೆ ಬತ್ತದು ಮುಲ್ತ ಐಸಿರಿನ ಉತ್ಕರ್ಷ ಮಲ್ತೇರು. ನರಮಾನಿನ ಬದುಕಡು ನೀರು ಅಂಚೆನೆ ಈ ಭೂಮಿಡು ಬುಲೆವರೆಗೋಸ್ಕರ ಮಣ್ಣು ಫಲವತ್ತಾಯಿನ ಮಣ್ಣು ಅಂಚೆನೆ ಪೋಡಾಯಿನ ಪ್ರಾಕೃತಿಕ ಸಂಪತ್ತು ಅಗತ್ಯ ಉಂಡ ಅಂಚೆನೆ ತುಳುನಾಡು ವರ್ಮೆ ತೆನ್ಕಾಯಿದ್ದು ಬಡಕಾಯಿ ಮುಟ್ಟ ಅನೇಕ ಸುದೆಕ್ಕಲು ತುಳು ಜನಕುಲ್ನ ಆ ಒಂಜಿ ದಾಹುನು ನೀಗಿಸೊಂಡುಲ್ಲ. ಐಟು ನೇತ್ರಾವತಿ ಅಪ್ಪೆನೆ ಶ್ರೇಷ್ಠ ಬೊಕ್ಕ ಸದಾ ಸ್ಮರಣೀಯವಾಯಿನ ಆ ಒಂಜಿ ಸುದೆ ಘಟ್ಟ ರಾಜ್ಯೋಡು ಪುಡಿದು ಬರ್ತದು ಅರಬ್ಬಿ ಸಮುದ್ರ ಸೇರಿನ ಮುಟ್ಟಲ್ಲ. ಅನೇಕ ಜನಕುಲಿಗೆ ಪರ್ಪಿನ ನೀರು ಉಣ್ಪಿಂಚಿನ ಬಡವಗು ಅಟ್ಟಿಲು ಮಲ್ಪೆರೆಗೆ ಬೋಡಾಯಿನ ನೀರು ಹತ್ತಿರ ಕಂಗಾವಡು ತಾರೆ ಆವಡು ಕೇಯ್ತ ಆ ಭಾರತದ ಬುಳೆಗ ಆವಡು ಮಾತೈಕಲ ಈ ಒಂಜಿ ಜೀವಧಾರೆ ಆದ ಬದುಕುಂಚಿತ್ತಿನ ಅಪ್ಪೆ ನಂಗೆ ಶ್ರೇಷ್ಠವಾಯಿನ ಒಂಜಿ ದೇವಿಯೇ ಪಂಡ ಅವು ಅತಿಶಯೋಕ್ತಿ ಅತ್ತು. ಇನಿ ಯಲ್ಲೂರು ಶ್ರೀನಿವಾಸರಾಯರ್ನ ಮುತಾಲಿಕೆಡು ಒಂದು ಪ್ರಕಟ ಆಯಿತಿತ್ತಿನ ಈ ಪದ ಲೋಕೋತ್ತರವಾದ ಅತ್ಯಂತ ಉತ್ತರೋತ್ತರವಾಯಿನ ಅಭಿವೃದ್ಧಿ ಪಡೆದರು ಲೋಕೋರ್ಮೆ ಪುದರ ಪಡೆವಾಡು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಡುಪಿ.